ಎಲೈಟ್ ಹಾಗೂ ಕಾರ್ಪೊರೇಟ್ ವಿಭಾಗದಲ್ಲಿ ಟಾರ್ಪಿಡೋಸ್ ಟಿ10 ಬ್ಯಾಶೋ ಟಾರ್ಪಿಡೋಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಫೆಬ್ರವರಿ 28 ರಿಂದ ಮಾರ್ಚ್ 4 ರವರೆಗೆ ಕ್ರಿಕೆಟ್ ನಡೆಯಲಿದೆ ಎಂದು ಟಾರ್ಪಿಡೋಸ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷ ಗೌತಮ್ ಶೆಟ್ಟಿ ಮಾಹಿತಿ ನೀಡಿದರು. ಈ ಬಗ್ಗೆ ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 5 ದಿನಗಳ ಕಾಲ ನಡೆಯುವ ಈ ಕ್ರಿಕೆಟ್ ಹಬ್ಬವು ಮಂಗಳೂರಿನ ಎನ್ಎಂಪಿಟಿ ಫಾದರ್ ಮುಲ್ಲರ್ ಮೈದಾನ ಎನ್ಐಟಿಕೆ ಅಂಗಣದಲ್ಲಿ ಪಂದ್ಯಾಟಗಳು ನಡೆಯಲಿವೆ. ಪಂದ್ಯಗಳನ್ನು ಆಸ್ಟ್ರೋ ಕರ್ಪ್ ಪಿಚ್ ಹಾಗೂ ಮ್ಯಾಟ್ ಪಿಚ್ಗಳಲ್ಲಿ ನಡೆಸಲಾಗುವುದೆಂದು ತಿಳಿಸಿದರು. ಟಿ10 ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ. ನ್ಯಾಷನಲ್ ಲೆವೆಲ್ ಟಿ10 ಕ್ರಿಕೆಟ್ ಟೂರ್ನಮೆಂಟ್ ಹಾಗೂ ಇದರಲ್ಲಿ 2 ಟೂರ್ನಮೆಂಟ್ ಅನ್ನು ಸೈಮಲ್ಟೇನಿಯಸ್ಲಿ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಓಪನ್ ಟೂರ್ನಮೆಂಟ್ ಹಾಗೂ ಕಾರ್ಪೊರೇಟ್. ಫೆಬ್ರವರಿ 28 ರಿಂದ ಮಾರ್ಚ್ 4 ರವರೆಗೆ ಈ ಪಂದ್ಯಾಟಗಳು ಜರುಗುತ್ತದೆ. ಇದು ಲೀಗ್ ಕಪ್ ನಾಕ್ಔಟ್ ಮಾದರಿಯಲ್ಲಿ ಜರುಗುತ್ತದೆ. ಈ ಪಂದ್ಯಾಟವು ಎನ್ಎಂಪಿಟಿ ಗ್ರೌಂಡ್ ನಲ್ಲಿ ಹಾಗೂ ಎನ್ಐಟಿಕೆ ಹಾಗೂ ಫಾದರ್ ಮುಲ್ಲರ್ ಈ 3 ಅಂಗಣದಲ್ಲಿ ನಡೀತಾ ಇದೆ. ಇದರಲ್ಲಿ ಎನ್ಎಂಪಿಟಿಯಲ್ಲಿ ಆಸ್ಟ್ರೋ ಟರ್ಫ್ ಪಿಚ್ ಮತ್ತು 2ರಲ್ಲಿ ಮ್ಯಾಟಿಂಗ್ ಕ್ರೀಡೆಯಲ್ಲಿ ನಡೀತಾ ಇದೆ. ಈಗಾಗಲೇ ಕರ್ನಾಟಕದಿಂದ ಬ್ಯಾಂಗ್ಳೂರು, ನಮ್ಮ ಮಂಗಳೂರಿಂದ ಕೇರಳ, ಬಾಂಬೆ, ಹೈದರಾಬಾದ್, ತೆಲಂಗಾಣ ಈ ಕಡೆಗಳಿಂದ ತಂಡಗಳು ಆಲ್ರೆಡಿ ಅವರ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಹೆಚ್ಚಿನ ತಂಡಗಳು 27ನೇ ತಾರೀಕಿಗೆ ಮಂಗಳೂರಿಗೆ ಬರಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಯೋಜಕ ಕಿಶೋರ್ ಸುವರ್ಣ, ಕ್ರಿಕೆಟ್ ಕೋಚ್ ಸಲೀಂ ಹಾಗೂ ಪ್ರತಿಭಾ ಕುಳಾಯಿ ಉಪಸ್ಥಿತರಿದ್ದರು.